गुड मॉर्निंग एवरीवन, वेलकम टू अनदर वीडियो। अभी ब्रेकफास्ट सब हो गया हमारा। आज हम लोगों को ब्रेकफास्ट के लिए मेथी का डोसा था। अभी निवेदिता ने थोड़ा क्लीनिंग का काम शुरू किया। ಇತ್ತೆಂಕ್ಲೆ ಕುಡ್ಲಾಗ ಪಿದಣ್ಣಿ ಕುಡ್ಲಾಗ ಬೋದು ಅಲ್ಪರ್ದು ಬಕ್ಕ ಒಂಜಿ ಹಳೆ ಅಂಗಡಿ ಮುಟ್ಟು ಪಾಯರಂಡು ಅಲ್ಪ ಒಂಜಿ ಮಾರಿ ಪೂಜೆ ಅಂಚ ಎನ್ನ ಎಲ್ಲಿ ಅಕ್ಕನ ಮೈತಿ ದಿನ ಇಲ್ಲಾಗ ಅಂಚ ಅಲ್ಪ ಪೋದು ರಿಟರ್ನ್ ಇಲ್ಲಾಗ ಬರ್ತದೆ. ಫ್ರೆಂಡ್ಸ್, ನಮ್ಮ ಮನೆಯಲ್ಲಿ ಏರ್ ಕಂಡೀಷನ್ ಇದ್ದರೆ ಅದನ್ನು ಯಾವ ರೀತಿ ಕ್ಲೀನ್ ಮಾಡೋದು ಅಂತ ಅದನ್ನು ತೋರಿಸ್ತೇನೆ. ಯಾರ ಮನೆಯಲ್ಲೆಲ್ಲ ಸ್ಪ್ಲಿಟ್ ಏರ್ ಕಂಡೀಷನ್ ಇದೆ ನೋಡಿ, ಸ್ಪ್ಲಿಟ್ ಯೂನಿಟ್, ಒಂದು ಒಳಗಡೆ ಒಂದು ಯೂನಿಟ್ ಇರುತ್ತೆ, ಹೊರಗಡೆ ಒಂದು ಯೂನಿಟ್ ಇರುತ್ತೆ ಒಂದು ಏರ್ ಕಂಡೀಷನಲ್ಲಿ, ಅದಕ್ಕೆ ಸ್ಪ್ಲಿಟ್ ಯೂನಿಟ್ ಹೇಳ್ತಾರೆ. ಅದು ಯೂನಿಟ್ ಇದೆ ನೋಡಿ, ಅದರ ಫಿಲ್ಟರ್ ಯಾವ ರೀತಿ ಕ್ಲೀನ್ ಮಾಡೋದು ಅಂತ ಹೇಳ್ತೇನೆ. ಯಾಕಂದರೆ ರೆಗ್ಯುಲರ್ ಆಗಿ ಫಿಲ್ಟರ್ ಕ್ಲೀನ್ ಮಾಡಿದರೆ ತುಂಬ ಒಳ್ಳೆಯದು. ಓಲ್ಡ್ ಡಸ್ಟ್ ಎಲ್ಲ ಕಲೆಕ್ಟ್ ಆಗೋಕ್ಕೆ ಬಿಡಬಾರ್ದು, ಅದು ನಮಗೆ ಎಲರ್ಜಿ ಕೊಡುವಂಥದ್ದು ಸಾಧ್ಯತೆ ಇದೆ. ಅದಕ್ಕೋಸ್ಕರ ರೆಗ್ಯುಲರ್ ಆಗಿ ಅಂದರೆ ಒಂದು ಚೆಕ್ ಮಾಡಿ ನೋಡ್ಬೋದು ಎಷ್ಟು ಕಲೆಕ್ಟ್ ಆಗಿದೆ. ಇಲ್ಲ ಅಂದರೆ ರೆಗ್ಯುಲರ್ ಆಗಿ ಒಂದು ಎವ್ರಿ ಮಂತ್ ಆದರೂ ಫಿಲ್ಟರ್ ಕ್ಲೀನ್ ಮಾಡಿದ್ರೆ ತುಂಬ ಒಳ್ಳೆಯದು. ರೆಗ್ಯುಲರ್ ಆಗಿ ನೀವು ಫಿಲ್ಟರ್ ಕ್ಲೀನ್ ಮಾಡಿದರೆ ನಿಮಗೆ ಫ್ರೆಶ್ ಏರ್ ಅಂತೂ ಸಿಗುತ್ತೆ, ಒಳ್ಳೆ ಫ್ರೆಶ್ ಏರ್ ಸಿಗತ್ತೆ. ಇವಾಗ ಯಾವ ರೀತಿ ಕ್ಲೀನ್ ಮಾಡ್ತೇನೆ ಅಂತ ಅದನ್ನು ತೋರಿಸ್ತೇನೆ, ಬನ್ನಿ. ಫಾಲೋ ಮೀ ಕ್ಯಾಮರಾಮ್ಯಾನ್, ಫಾಲೋ. ಇದು ನಮ್ಮದು ಗೋದ್ರೇಜ್ ಏರ್ ಕಂಡೀಷನ್. ಇದನ್ನು ಓಪನ್ ಮಾಡೋಕ್ಕೆ ಫಸ್ಟ್ ಆಫ್ ಆಲ್ ನೋಡಿ, ಎರಡು ಕೈಯನ್ನು ಇಲ್ಲಿ ಇಡಬೇಕು. ಅಂದರೆ ಒಂದು ಹೀಗೆ ಇಟ್ಟು ತಂಬಿಟ್ಟು ಹೀಗೆ ಇಲ್ಲಿಂದ ಇಲ್ಲಿ ಗ್ರಿಪ್ ಇದೆ ನೋಡಿ, ಒಂದು ಬ್ಯಾಕ್ ಸೈಡಲ್ಲಿ ಇಲ್ಲಿ ಒಂದು ಗ್ರಿಪ್ ಥರ ಇದೆ ನೋಡಿ. ಇದನ್ನು ಎರಡೂ ಸೈಡಲ್ಲಿ ಇದೆ, ಲೆಫ್ಟ್ ಸೈಡಲ್ಲಂದ್ರೆ ರೈಟ್ ಸೈಡಲ್ಲೂ ಇದೆ. ಈ ರೀತಿ ಎಳೆಯಬೇಕು, ಓಪನ್ ಮಾಡಬೇಕು ನೋಡಿ, ಸ್ಲೋಲಿ ಈ ರೀತಿ ಮಾಡಬೇಕು. ಸ್ವಲ್ಪ ನೋಡಿ ನಾಯ್ಸ್ ಕೇಳ್ಬೋದು, ಅದು ಯಾಕಂದರೆ ಇದು ತುಂಬ ಟೈಮ್ ಆಯಿತು ಕ್ಲೀನ್ ಮಾಡಿದೆ, ಯಾಕಂದ್ರೆ ನಾನು ಇರಲಿಲ್ಲ ಹಾಗೆ ಕ್ಲೀನ್ ಮಾಡಿಲ್ಲ ನೋಡಿ. ಡಸ್ಟೂ ಇದೆ, ತುಂಬ ಡಸ್ಟ್ ಇದೆ ನೋಡಿ. ಇವಾಗ ನೋಡಿ, ನಾನು ಇವಾಗ ಓಪನ್ ಮಾಡಿದ್ದೇನೆ ಅಲ್ಲ, ಓಪನ್ ಮಾಡುವ ನೋಡಿ ಅದು ಸೌಂಡ್ ಆ ರೀತಿ ಇದೆ ನೋಡಿ. ಅಂದ್ರೆ ಅದು ಏನು ಕಟ್ ಆಗುದಲ್ಲ, ಅದರ ಒಳಗಡೆ ಕ್ಲಾಂಪ್ ಇದೆ ನೋಡಿ, ಅದರದ್ದು ಸೌಂಡ್. ಅಂದ್ರೆ ಅದು ಜಾಸ್ತಿ ಓಪನ್ ಏನು ಮಾಡಿದ್ರೆ ನೋಡಿ ತುಂಬಾ ಫ್ರೀ ಆಯ್ತು ನೋಡಿ. ಅದರಲ್ಲಿ ಒಂದು ಕೇಬಲ್ ಇದೆ, ಈ ರೀತಿ ಬಿಟ್ರೆ ಆಯ್ತು, ಏನಾಗಲ್ಲ, ಕೆಳಗಡೆ ಏನು ಬೀಳಲ್ಲ. ಆಮೇಲೆ ಫಿಲ್ಟರ್ ನೋಡಿ, ಇದು ಸಿಂಪಲ್ ಆಗಿದೆ, ಹೀಗೆ ಫಿಲ್ಟರ್ ತೆಗೆದ್ರೆ ಆಯ್ತು. ಆಮೇಲೆ ಸ್ವಲ್ಪ ಕ್ಲೀನಿಂಗ್ ಎಲ್ಲ ಇಲ್ಲಿ ಜಾಸ್ತಿ ಮಾಡಿದ್ದೇವೆ, ಅದಕ್ಕೋಸ್ಕರ ಡಸ್ಟ್ ಎಲ್ಲ ಹೋಗಿ ಕೂತಿದೆ ನೋಡಿ, ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಡಸ್ಟ್ ಇದೆ. ಇಲ್ಲಾಂದ್ರೆ ಇಷ್ಟೊಂದು ಡಸ್ಟ್ ಆಗಕ್ಕೆ ಬಿಡಲ್ಲ, ರೆಗ್ಯುಲರ್ ಆಗಿ ನಾವು ಕ್ಲೀನ್ ಮಾಡ್ತೇವೆ. ಇವಾಗ ನೋಡಿ ಇನ್ನೊಂದು ಫಿಲ್ಟರ್ ತೆಗಿತೇನೆ ನಾನು, ಅದನ್ನು ಸೇಮ್ ಅದೇ ರೀತಿ ತೆಗಿಬೇಕು ನೋಡಿ. ಇದನ್ನು ಅದೇ ರೀತಿ ನೋಡಿ, ಸಿಂಪಲ್ ಇದೆ, ಹೀಗೆ ಎಳೆದು ತೆಗೆದ್ರೆ ಆಯ್ತು ಅಷ್ಟೇ. ಇವಾಗ ನೋಡಿ ಇಷ್ಟು ಡಸ್ಟ್ ಕಲೆಕ್ಟ್ ಆಗಿದೆ ಅಂತ. ಇವಾಗ ನೋಡಿ ಇದೊಂದು ಲೂವರ್ಸ್ ಇದೆ ನೋಡಿ, ಲೂವರ್ಸ್ ಅಂದ್ರೆ ಇದು ನೋಡಿ, ಇದನ್ನು ತುಂಬಾ ಈಸಿಯಲ್ಲಿ ತೆಗಿಬಹುದು ಇದು ವಾಶ್ ಮಾಡೋದಾದ್ರೆ. ಯಾಕಂದ್ರೆ ಇದನ್ನು ತೆಗೆದ್ರೆ ಸ್ವಲ್ಪ ಒಳಗಡೆಯಿಂದ ಇಲ್ಲಿ ಕಾಣುವ ಪ್ಲೇಸ್ ಅಲ್ಲಿ ಸ್ವಲ್ಪ ನಾವು ಏನಾದ್ರೂ ವೆಟ್ ಕ್ಲಾತ್ ಇದ್ರೆ ಅದರಲ್ಲಿ ಕ್ಲೀನ್ ಮಾಡ್ಬೋದು. ಅಂದ್ರೆ ನೀವು ಟ್ರೈ ಮಾಡಬೇಡಿ, ಯಾಕಂದ್ರೆ ಪ್ರಾಪರ್ ಆಗಿ ಟೆಕ್ನಿಷಿಯನ್ ಇದ್ರೆ ಅದು ಮಾಡ್ಬೋದು. ಇಲ್ಲಾಂದ್ರೆ ನೀವು ಖಾಲಿ ಫಿಲ್ಟರ್ ಕ್ಲೀನ್ ಮಾಡಿದ್ರೆ ಸಾಕು ಮನೆಯಲ್ಲಿ. ಯಾಕಂದ್ರೆ ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಇದನ್ನು ತೆಗೆಯುವಾಗ ಕರೆಕ್ಟ್ ಆಗಿ ಅದರ ಬಗ್ಗೆ ಗೊತ್ತಿಲ್ಲದೆ ತೆಗೆಯುವಾಗ ಅದರ ಲಾಕ್ ಎಲ್ಲ ಕಟ್ ಆಗುವ ಚಾನ್ಸಸ್ ಇದೆ. ನಾನು ಈಸಿಯಾಗಿ ನೋಡಿ ಈ ರೀತಿ ಮಿಡಲ್ ಇಂದ ಲಾಕ್ ತೆಗೆದು ಈ ಸೈಡ್ ಇಂದ ಓಪನ್ ಮಾಡಿ, ಇಲ್ಲಿ ಒಂದು ಲಾಕ್ ಇದೆ, ಅದನ್ನು ಕರೆಕ್ಟ್ ಪೊಸಿಷನ್ಗೆ ಹಾಕ್ಬಿಟ್ಟು ಎಳೆದ್ರೆ ಆಯ್ತು ನೋಡಿ, ಈಸಿಯಾಗಿ ತೆಗ್ದೆ ನಾನು. ಆದ್ರೆ ಅದೇ ಕೆಲಸ ನೀವು ಮಾಡೋಕ್ಕಾಗಲ್ಲ, ಯಾಕಂದ್ರೆ ಇಲ್ಲಿ ಒಂದು ಮೋಟರ್ ಇದೆ, ಅದು ಸ್ವಿಂಗ್ ಮೋಟರ್. ಅದನ್ನು ಅದರ ಲಾಕ್ ಮಾತ್ರ ನೋಡಿ ಈ ರೀತಿ ಲಾಕ್ ಇದೆ, ಅದನ್ನು ತೆಗಿಯಕ್ಕೆ ನೋಡಿ ಏನು ಕಟ್ ಆಗಿಲ್ಲ, ನಾನು ಆ ರೀತಿ ತೆಗೆದು. ಅದು ಟೆಕ್ನಿಷಿಯನ್ ಇದ್ರೆ ತೆಗಿಬಹುದು, ಇಲ್ಲಾಂದ್ರೆ ನೀವು ತೆಗಿಯಕ್ಕೆ ಹೋಗ್ಬೇಡಿ. ಮತ್ತೊಂದು ಏನಂದ್ರೆ, ಇವಾಗ ನಿಮ್ಮ ಮನೆಯಲ್ಲಿ ಖಾಲಿ ಫಿಲ್ಟರ್ ಕ್ಲೀನ್ ಮಾಡೋದಾದ್ರೆ ಇದನ್ನು ಈಸಿಯಾಗಿ ತೆಗೆದ್ಬಿಟ್ಟು ನಾವು ಮನೆಯಲ್ಲೇ ಮಾಡ್ಬೋದು, ಟೆಕ್ನಿಷಿಯನ್ ತರಿಸ್ಬೇಕಂತ ಇಲ್ಲ. ಇಲ್ಲಿ ಕ್ಲೀನ್ ಮಾಡ್ಬೇಕಾದ್ರೆ ನೀವು ಟೆಕ್ನಿಷಿಯನ್ ಹತ್ರ ಹೇಳ್ಬಿಟ್ಟು ಮಾಡಿಸಿದ್ರೆ ತುಂಬಾ ಒಳ್ಳೇದು. ಯಾಕಂದ್ರೆ ಇಲ್ಲಿ ಟೆಕ್ನಿಷಿಯನ್ ತೆಗೆಯುವಾಗ ಅವನು ಕರೆಕ್ಟ್ ಆಗಿ ತೆಗಿತಾನೆ, ಅಂದ್ರೆ ಒಳ್ಳೆ ಟೆಕ್ನಿಷಿಯನ್ ಇದ್ರೆ ತೆಗಿಬಹುದು ಅವನು ಕರೆಕ್ಟ್ ಆಗಿ, ಇಲ್ಲಾಂದ್ರೆ ಅವನನ್ನು ಕಟ್ಟೆ ಮಾಡ್ಬೋದು. ಅದು ನಾವು ನೋಡ್ಬೇಕು ಮನೆಯವರು. ಸ್ವಲ್ಪ ಇಲ್ಲಿನ ಸ್ವಲ್ಪ ಕ್ಲೀನ್ ಮಾಡಿದ್ರೆ ತುಂಬಾ ಒಳ್ಳೇದು, ಯಾಕಂದ್ರೆ ಇಲ್ಲಿ ಡಸ್ಟ್ ಪಾರ್ಟಿಕಲ್ ಇರುತ್ತೆ. ಇವಾಗ ನೋಡಿ ನಾನೊಂದು ವೆಟ್ ಕ್ಲಾತ್ ತಗೊಂಡಿದ್ದೇನೆ, ಅದರಲ್ಲಿ ನಾನೊಂದು ಸ್ಕ್ರೂ ಡ್ರೈವರ್ ತಗೊಂಡು ಇವಾಗ ನೋಡಿ ಈ ರೀತಿ ಕ್ಲೀನ್ ಮಾಡ್ತಾ ಇದ್ದೇನೆ. ಅಂದ್ರೆ ಸ್ವಲ್ಪ ಅದರ ಒಳಗಡೆ ಡಸ್ಟ್ ಹೋಗ್ಲಿ ಅಂತ ಅಷ್ಟೇ. ಇದು ಮನೆಯಲ್ಲಿ ಮಾಡಕ್ಕೆ ಹೋಗ್ಬೇಡಿ ನೀವು, ಅಂದರೆ ನೀವು ಖಾಲಿ ಫಿಲ್ಟರ್ ಕ್ಲೀನ್ ಮಾಡಿ, ಟೆಕ್ನಿಷಿಯನ್ ಇದ್ರೆ ಅವರ ಹತ್ರ ಮಾಡಕ್ಕೆ ಹೇಳಿ. ಈ ರೀತಿ ಟೆಕ್ನಿಷಿಯನ್ ಮಾಡ್ತಾರೆ, ಕೆಲವರು ಸುಮ್ಮನೆ ಫಿಲ್ಟರ್ ಕ್ಲೀನ್ ಮಾಡಿದ್ದಾನೆ ಅಂತ ಹೋಗ್ತಾರೆ ಅಷ್ಟೇ. ಅದಕ್ಕೋಸ್ಕರ ಮಾತ್ರ ಹೇಳ್ತಾ ಇದ್ದೇನೆ, ಇಲ್ಲಾಂದರೆ ಟೆಕ್ನಿಷಿಯನ್ ಅವರಿಗೆ ಗೊತ್ತಿದೆ ಆಲ್ರೆಡಿ. ಇವಾಗ ನೋಡಿ ಸ್ವಲ್ಪ ಇವಾಗ ಡ್ರೈ ಇದೆ ನೋಡಿ, ಇದನ್ನು ಸ್ವಲ್ಪ ನೀರಲ್ಲಿ ಪ್ರೆಷರ್ ವಾಟರಲ್ಲಿ ಸ್ವಲ್ಪ ಮೇಲ್ಗಡೆದ್ದು ಧೂಳು ಹೋಗುವಾಗೆ ಕ್ಲೀನ್ ಮಾಡಬೇಕು ನೋಡಿ. ಆಮೇಲೆ
ನಾನೊಂದು ನೋಡಿ ಈ ರೀತಿ ಸ್ಪಾಂಜ್ ತೊಗೊಂಡಿದ್ದೇನೆ. ಯಾಕಂದರೆ ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ ಸ್ಪಾಂಜ್ ಇವಾಗ ನೋಡಿ ಯಾರಾದರೂ ವಯರ್ ಬ್ರಷ್ ಆ ರೀತಿ ಏನಾದ್ರು ತೊಗೊಂಡ್ರೆ ಇದು ಖಾಲಿ ಪ್ಲಾಸ್ಟಿಕ್ ನೋಡಿ, ಇದರಲ್ಲಿ ಏನಿಲ್ಲ, ಇದು ಖಾಲಿ ಪ್ಲಾಸ್ಟಿಕ್ ನೋಡಿ, ಏನಿಲ್ಲ ಇದರಲ್ಲಿ. ನೀವು ಏನಾದರೂ ಬೇರೆ ಸ್ಮೂತ್ ಬ್ರಷ್ ತೊಗೊಂಡಿಲ್ಲ, ರಫ್ ಬ್ರಷ್ ತೊಗೊಂಡ್ರೆ ಅದರಲ್ಲಿ ಏನಾದರೂ ಕ್ಲೀನ್ ಮಾಡಿದರೆ ಇದೆಲ್ಲ ಹೋಗ್ಬಿಡ್ಬೋದು. ಅದಕ್ಕೋಸ್ಕರ ಈ ರೀತಿ ಏನಾದರೂ ಸ್ಮೂತ್ ಸ್ಪಾಂಜ್ ಇದ್ದರೆ ಅದಕ್ಕೆ ಸ್ವಲ್ಪ ನೋಡಿ, ನಾನು ಇವಾಗ ಲಿಕ್ವಿಡ್ ತಗೊಂಡೆ, ಇಷ್ಟು ಸಾಕು. ಅದರಲ್ಲಿ ಈ ರೀತಿ ಕ್ಲೀನ್ ಮಾಡಿದರೆ ಆಯಿತು. ಎರಡು ಸೈಡಲ್ಲಿ ಕ್ಲೀನ್ ಮಾಡಿದರೆ ಆಯಿತು. ನೋಡಿ ಈ ರೀತಿ ಕ್ಲೀನ್ ಮಾಡಬೇಕು. ಇದರಲ್ಲಿ ನೋಡಿ ಇವಾಗ ಸ್ಪಾಂಜ್ ಸ್ಮೂತ್ ಇದೆ, ಅದಕ್ಕೋಸ್ಕರ ಏನು ಡ್ಯಾಮೇಜ್ ಆಗಲ್ಲ. ಫಿಲ್ಟರ್ಗೆ ಏನು ಡ್ಯಾಮೇಜ್ ಆಗಲ್ಲ. ಇದು ನಾನು ಲೂವರ್ ತೆಗೆದಿದ್ದೆ, ಅದನ್ನು ಸ್ವಲ್ಪ ಕ್ಲೀನ್ ಮಾಡ್ತೇನೆ. ಅದನ್ನು ನೋಡಿ ಸ್ಪಾಂಜಲ್ಲೇ ಕ್ಲೀನ್ ಮಾಡ್ಬೋದು. ಇವಾಗ ನಾನು ನೀರಲ್ಲಿ ಪ್ರೆಷರ್ ವಾಟರಲ್ಲಿ ವಾಶ್ ಮಾಡ್ತೇನೆ ನೋಡಿ. ಈ ರೀತಿ ಪ್ರೆಷರ್ ವಾಟರಲ್ಲಿ ವಾಶ್ ಮಾಡಬೇಕು. ಪ್ರೆಷರ್ ವಾಟರ್ ಅಲ್ಲ, ನಲ್ಲಿಯಲ್ಲಿ ಅದೇ ಅದು ನಲ್ಲಿ ಬಂದಾಗ ಒಂದು ಟ್ಯಾಂಕ್ ಮೇಲ್ಗಡೆ ಇದೆ, ಅದಕ್ಕೆ ಪ್ರೆಷರ್ ಇದೆ ನೋಡಿ. ಡ್ರೈ ಬಟ್ಟೆ ತಗೊಂಡು ಈ ರೀತಿ ಕ್ಲೀನ್ ಮಾಡಬೇಕು. ಡ್ರೈ ಬಟ್ಟೆಯಲ್ಲಿ ನೋಡಿ, ನಾನು ನಿಮಗೆ ಹೇಳಿದ್ದೇನೆ, ನೀವು ಏರ್ ಕಂಡೀಷನ್ ತೆಗೆಯುವಾಗ ಯಾವ ರೀತಿ ಫಿಲ್ಟರ್ ನೋಡಬೇಕಂತ. ನೋಡಿ ಈ ಫಿಲ್ಟರಲ್ಲಿ ಡಬಲ್ ನೆಟ್ ಇದೆ ನೋಡಿ, ಸರಿಯಾಗಿ ನೋಡಿದರೆ ಇದರಲ್ಲಿ ಡಬಲ್ ನೆಟ್ ಇದೆ. ಅಂದರೆ ಇದರಲ್ಲಿ ಜಾಸ್ತಿ ಡರ್ಟ್ ಒಳಗಡೆ ಕೂಲಿಂಗ್ ಕಾಯಿಲ್ಗೆ ಒಳಗಡೆ ಹೋಗಲ್ಲ. ಇದು ಪಾಸ್ ಆಗಿಬಿಟ್ಟು ಜಾಸ್ತಿ ಹೋಗಲ್ಲ, ಅಂದರೆ ಒಂದು 25% ಹೋಗ್ಬೋದು, ಆದರೆ ಜಾಸ್ತಿ ಡಸ್ಟ್ ಇದರಲ್ಲೇ ಕಲೆಕ್ಟ್ ಆಗುತ್ತೆ. ಇವಾಗ ಇನ್ನೊಂದು ನೆಟ್ ಬರುತ್ತೆ, ಸಿಂಗಲ್ ಇರುತ್ತೆ ನೋಡಿ, ಸಿಂಗಲ್ ಪ್ಲೇನ್ ಆಗಿರುತ್ತೆ. ಅದು ತುಂಬ ಮಾಡೆಲ್ ಏರ್ ಕಂಡೀಷನ್ ಇದೆ, ಅದರಲ್ಲಿ ಕೆಲವುದರಲ್ಲಿ ಪ್ಲೇನ್ ಇರುತ್ತೆ. ಆವಾಗ ಏನಾಗುತ್ತೆ ಅಂದರೆ ಡಸ್ಟ್ ಡೈರೆಕ್ಟಾಗಿ ಹೋಗುತ್ತೆ. ಅದಕ್ಕೋಸ್ಕರ ನೀವು ಪರ್ಚೇಸ್ ಮಾಡುವಾಗಲೂ ಕರೆಕ್ಟಾಗಿ ನೋಡಬೇಕು. ಪರ್ಚೇಸ್ ಮಾಡುವಾಗಲೂ ಫಿಲ್ಟರ್ ನೋಡ್ಬಿಟ್ಟು ಪರ್ಚೇಸ್ ಮಾಡಬೇಕು, ಯಾಕಂದರೆ ತುಂಬ ಇಂಪಾರ್ಟೆಂಟ್. ಅದು ಮಾಡಿಲ್ಲ ಅಂದರೆ, ಆ ರೀತಿ ನಾವು ಪರ್ಚೇಸ್ ಮಾಡಿಲ್ಲ ಅಂದರೆ ನಮಗೆ ಅದು ಏರ್ ಕಂಡೀಷನ್ ಬಾಳುವಿಕೆ ತುಂಬ ಕಡಿಮೆ ಇರುತ್ತೆ, ಅಂದರೆ ಮೇಂಟೆನೆನ್ಸ್ ಜಾಸ್ತಿ ಬರ್ತಾ ಇರುತ್ತೆ. ನೋಡಿ ಇವಾಗ ನಾನು ಫಿಲ್ಟರ್ ಪುನಃ ಫಿಕ್ಸ್ ಮಾಡ್ತೇನೆ, ಬನ್ನಿ ಹೋಗುವ. ನೋಡಿ ಇವಾಗ ನಾನು ಫಿಲ್ಟರ್ ಎಲ್ಲ ಕ್ಲೀನ್ ಮಾಡಿ ಆಯಿತು. ನೋಡಿ ಫಿಲ್ಟರ್ ಈ ರೀತಿ ನೋಡಿ, ಇದು ಗ್ರೂ ಇದೆ, ಅದೆಲ್ಲ ಅದೇ ರೀತಿ ಹಾಕ್ಬಿಟ್ಟು ಪುಷ್ ಮಾಡಿದರೆ ಆಯಿತು. ಸಿಂಪಲ್, ಏನು ಕಾಂಪ್ಲಿಕೇಶನ್ ಇಲ್ಲ. ಅದರ 2 ಗ್ರೂ ಇದೆ, ಅದರ ಒಳಗಡೆ ಹಾಕ್ಬಿಟ್ಟು ಫಿಕ್ಸ್ ಮಾಡಬೇಕು. ನೋಡಿ ಈ ಸೈಡನ್ನು ಅದೇ ರೀತಿ ಅದರ ಒಳಗಡೆ ಗ್ರೂ ಒಳಗಡೆ ಹಾಕಿ ಫಿಕ್ಸ್ ಮಾಡಿದರೆ ಆಯಿತು. ಆಮೇಲೆ ಇದನ್ನು ನಾನು ಇವಾಗ ನೋಡಿ ಓಪನ್ ಮಾಡಿದ್ದೀನಿ, ಅದೇ ರೀತಿ ಸ್ಲೋಲಿ ಈ ರೀತಿ ಮಾಡಿಬಿಟ್ಟು ಸ್ವಲ್ಪ ಶೇಕ್ ಮಾಡಿಬಿಟ್ಟು ಈ ರೀತಿ ಬಿಡಬೇಕು. ಆಮೇಲೆ ಲಾಕ್ ಮಾಡಬೇಕು. ನೋಡಿ ಲಾಕ್ ಆಯಿತು. ನೋಡಿ ಈ ರೀತಿ ಇದನ್ನು ಸ್ಲೋಲಿ ಹಾಕಿ, ಇವಾಗ ಫಿಲ್ಟರ್ ಎಲ್ಲ ಕ್ಲೀನ್ ಆಯಿತು. ಇವಾಗ ನಿಮಗೆ ಪಾರ್ಟಿ ಕೊಡ್ತೀನಿ ನೋಡಿ. ಇವಾಗ ಔಟ್ಸೈಡ್ ಯೂನಿಟ್ ಈ ರೀತಿ ಇದೆ. ಇದರಲ್ಲಿ ಮೇಂಟೆನೆನ್ಸ್ ಮನೆಯಲ್ಲಿ ಮಾಡೋದಾದರೆ ಆ ರೀತಿ ಏನು ಮೇಂಟೆನೆನ್ಸ್ ಇಲ್ಲ ಮನೆಯವರು ಮಾಡೋದಕ್ಕೆ. ಟೆಕ್ನಿಷಿಯನ್ ಆದರೆ ಇದನ್ನು ಕಂಡೆನ್ಸರ್ ಎಲ್ಲ ಕ್ಲೀನ್ ಮಾಡ್ಬೋದು. ಇವಾಗ ಏರ್ ಕಂಡೀಷನ್ ಫಿಲ್ಟರ್ ಕ್ಲೀನಿಂಗ್ ಎಲ್ಲ ಆಯಿತು. ಇದನ್ನು ಮನೆಯಲ್ಲೇ ರೆಗ್ಯುಲರ್ ಆಗಿ ಕ್ಲೀನಿಂಗ್ ಎಲ್ಲ ಮಾಡ್ಬೋದು, ಮನೆಯಲ್ಲಿ ಇರುವವರೇ ಮಾಡ್ಬೋದು, ಹೊರಗಡೆ ಟೆಕ್ನಿಷಿಯನನ್ನು ಕರೀಬೇಕಂತ ಇಲ್ಲ. ಈಸಿಯಲ್ಲಿ ಮಾಡ್ಬೋದು, ತುಂಬ ಏನು ಕಷ್ಟ ಇಲ್ಲ, ತುಂಬ ಈಸಿ ಇದೆ.